ಪ್ರತಿ ವರ್ಷ ನಮ್ಮಲ್ಲಿ ಏನಾದರೂ ಒಂದು ಸಾಂಕ್ರಾಮಿಕ ರೋಗಗಳು ಹರಡ್ಕೊಂಡು ಬಿಡ್ತವೆ. ಒಂದು ವರ್ಷ ಚಿಕನ್ ಗುನ್ಯಾ ಅಂತ ಬಂತು, ಮತ್ತೊಂದು ವರ್ಷ ಇನ್ನೊಂದೇನೋ ಮಲೇರಿಯಾ ಅಂತ ಸ್ಟಾರ್ಟ್ ಆಗಿಬಿಡ್ತು, ಡೆಂಗ್ಯೂ ಅಂತ ಸ್ಟಾರ್ಟ್ ಆಗಿಬಿಡ್ತು. ಭಾಳ ಇದರಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ನೀರಿನ ವಿಚಾರದಲ್ಲಿ ಏನೋ ಒಂದು ಸ್ವಲ್ಪ ಸಮಸ್ಯೆ ಇದೆ ಮಂಗಳೂರು ಭಾಗದಲ್ಲಿ ಅನ್ನುವಂಥದ್ದು ಒಂದು ಯೋಚನೆ ಇತ್ತು. ಆ ಕಾರಣಕ್ಕಾಗಿ ಸ್ಪಂದನ ಟಿ ವಿ ಏನಿದೆ ಒಂದು ಕಾರ್ಯಾಚರಣೆ ಅಂತ ಹೇಳ್ಬೋದು, ಅಥವಾ ಒಂದು ತನಿಖಾ ವರದಿ ಅಂತ ಹೇಳಬಹುದು, ಅದಕ್ಕೊಂದು ಕೈ ಹಾಕಿದೆ. ನಮ್ಮ ಮಂಗಳೂರು ಭಾಗದಲ್ಲಿ ಸಿಗುವಂಥ ನೀರು ಎಷ್ಟು ಪರಿಶುದ್ಧವಾಗಿದೆ, ನಾವು ಕುಡಿತಾ ಇರುವಂಥ ನೀರು, ನಾವು ಕುಡಿತಾ ಇರುವಂಥ ಜೀವಜಲ ಎಷ್ಟು ಪರಿಶುದ್ಧವಾಗಿದೆ ಅನ್ನುವಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ನಾವು ಒಂದು ಕಾರ್ಯಾಚರಣೆಯನ್ನು ಮಾಡಿದ್ವಿ. ಆ ಕಾರ್ಯಾಚರಣೆ ಯಾವ ರೀತಿ ಇತ್ತು, ಹೇಗೆ ಮಾಡಿದ್ವಿ, ಮತ್ತು ಆ ಕಾರ್ಯಾಚರಣೆಯ ರಿಪೋರ್ಟ್ ಏನು ಬಂತು, ಎಲ್ಲ ವರದಿಗಳು ನಿಮ್ಮ ಮುಂದೆ ಬರ್ತಾ ಇದೆ. ಮಂಗಳೂರು ನಗರ ಬೆಳೀತಾ ಇದೆ ಅಂತ ಹೇಳ್ತಾರೆ. ನಗರ ಬೆಳೆಯುವುದು ಅಂದರೆ ಏನು, ಅಥವಾ ಅಭಿವೃದ್ಧಿ ಆಗುವುದು ಅಂದರೆ ಏನು, ಅದು ಮತ್ತು ಹೇಗೆ? ಒಂದೊಮ್ಮೆ ಹೇಳಲಾಗ್ತಾ ಇತ್ತು 7 ಅಂತಸ್ತಿನ ಕಟ್ಟಡಗಳಿರುವಂಥ ಬೃಹತ್ ನಗರ ಅಂತ ಹೇಳಿ. ಆದರೆ ಇವತ್ತು ಅದು ಬದಲಾಗಿಬಿಟ್ಟಿದೆ. ಮಂಗಳೂರು ನಗರದಲ್ಲಿ 7 ಅಂತಸ್ತಿನ ಕಟ್ಟಡಗಳು ಬಹಳ ಮಾಮೂಲಿ ಆಗಿಬಿಟ್ಟಿದೆ. ಇವತ್ತಿನ ಕಟ್ಟಡಗಳು 30ರಿಂದ 35 ಅಂತಸ್ತಿನ ಕಟ್ಟಡಗಳು. ಅಂಥ ಬೃಹತ್ ಮಟ್ಟದಲ್ಲಿ ಮಂಗಳೂರು ಬೆಳೀತಾ ಇದೆ ಅಂದರೆ ಬಹಳ ಮುಖ್ಯವಾಗಿ ಮಂಗಳೂರಿನ ಹೊರಗಡೆ ಹೋದ, ಅಂದರೆ ಕರಾವಳಿ ಕರ್ನಾಟಕದಿಂದ ಹೊರದೇಶಗಳಲ್ಲಿ ಇರುವಂಥ ಬಹಳಷ್ಟು ಮಂದಿ ಇಲ್ಲಿ ಒಂದು ನೆಲೆಯನ್ನು ಇವತ್ತು ಕಂಡುಕೊಳ್ತಾ ಇದ್ದಾರೆ. ಹಾಗಾಗಿ ಮಂಗಳೂರಿನಲ್ಲಿ ಇರುವಂಥ ಅಪಾರ್ಟ್ಮೆಂಟ್ಗಳಿಗೆ ಮತ್ತು ಮನೆಗಳಿಗೆ, ನಿವೇಶನಗಳಿಗೆ ಇಲ್ಲಿ ಬೇಡಿಕೆಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸಲಾಗ್ತಾ ಇದೆಯಾ? ಒಂದೊಮ್ಮೆ ಎಲ್ಲ ಕಟ್ಟಡಗಳು ನೋಡ್ತಾ ಇರುವಾಗ ಅಥವಾ ರಸ್ತೆಗಳ ಅಗಲೀಕರಣ ಆಗಬೇಕು, ಇದು ಮಾತ್ರ ಅಭಿವೃದ್ಧಿ ಅಂತ ನೀವು ಒಪ್ಪಿಕೊಂಡ್ರೆ ಅದಕ್ಕಿಂತ ಬಿಗಿಲಾದ ಇನ್ನೊಂದು ಅಭಿವೃದ್ಧಿ ಯಾವುದು? ಇನ್ನೊಂದು ಅಭಿವೃದ್ಧಿ ಬಹಳ ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂಥದ್ದು. ಇಲ್ಲ, ಎಲೆಕ್ಟ್ರಿಸಿಟಿ ಸಿಸ್ಟಮ್ ಬಗ್ಗೆ ಬಹಳಷ್ಟು ಲೋಪದೋಷಗಳಿವೆ ಅನ್ನುವಂಥ ದೂರುಗಳಿವೆ. ಅದ್ರ ಜೊತೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಇಲ್ಲಿ ಡ್ರೈನೇಜ್, ಒಳಚರಂಡಿ ಬಗೆಗೂ ಕೂಡ ಬಹಳಷ್ಟು ದೋಷಗಳಿವೆ ಅನ್ನೋದರ ಬಗೆಗೆ ಕೂಗುಗಳು ಕೂಡ ಇತ್ತೀಚೆಗೆ ಹೇಳ್ತಾ ಇವೆ. ಇದ್ರ ಬಗ್ಗೆ ನಾನು ಮತ್ತೊಂದು ಸಲ ಮಾತನಾಡಬಹುದು. ಆದರೆ ಇವತ್ತು ಬಹಳ ಮುಖ್ಯವಾಗಿ ಮಂಗಳೂರು ನಗರ ನಿಮ್ಗೆ ಗೊತ್ತಿದೆ, ಒಂದು ವರ್ಷಕ್ಕೆ ಸುಮಾರು 4000 ಮಿಲಿಮೀಟರ್ನಷ್ಟು ಮಳೆ ಬೀಳುವಂಥ ಒಂದು ಪ್ರದೇಶ. ಹಾಗಾಗಿ ಇಲ್ಲಿ ಕುಡಿಯುವ ನೀರಿಗೆ ಯಾವುದೇ ತೊಂದರೆ ಇಲ್ಲ. ಪಶ್ಚಿಮ ಘಟ್ಟದಿಂದ ಹರಿದು ಬರುವಂಥ ನದಿಗಳು ಇಲ್ಲಿ ಹರಿತವೆ. ಹಾಗಾಗಿ ಕುಡಿಯುವ ನೀರಿಗೆ ಸಮಸ್ಯೆ ಇಲ್ಲ. ಮತ್ತು ಕುಡಿಯುವ ನೀರುಗಳು ಕೂಡ ಕುಡಿಯಲು ಯೋಗ್ಯವಾದಂಥ ನೀರು ನದಿಗಳಲ್ಲಿ, ಹೊಳೆಗಳಲ್ಲಿ ಹರಿತದೆ. ಇಲ್ಲಿಯ ಬಾವಿಯ ನೀರು ಕೂಡ ಬಹಳ ಕುಡಿಯಲು ಯೋಗ್ಯವಂತ ನೀರು ಅನ್ನುವಂಥ ಮಾತು ಒಂದೊಮ್ಮೆ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಬರಬರುತ್ತಾ ರಾಯನ ಕುದುರೆ ಕತ್ತೆ ಅನ್ನುವ ಹಾಗೆ ಮಂಗಳೂರಿನ ಕುಡಿಯುವ ನೀರು ಪರಿಶುದ್ಧತೆಯನ್ನು ಒಳಗೊಂಡಿದೆಯಾ ಅನ್ನೋ ಬಗೆಗೆ ಸಂಶಯಗಳು ವ್ಯಕ್ತ ಆಗ್ತಾ ಇದ್ದಾವೆ. ಹಾಗಾಗಿ ಯಾಕೆ ಹೀಗೆ? ಮಂಗಳೂರಿನಲ್ಲಿ ಕುಡಿಯುವ ನೀರು ಹೇಗಿದೆ, ಅದು ಪರಿಶುದ್ಧವಾಗಿದೆಯೇ, ಅದು ಕುಡಿಯಲು ಯೋಗ್ಯವೇ ಅನ್ನೋದನ್ನು ತೋರಿಸಲಿಕ್ಕಾಗಿ ಈ ಕಾರ್ಯಕ್ರಮ. ಬನ್ನಿ ನೋಡೋಣ ಮಂಗಳೂರಿನಲ್ಲಿ ಕುಡಿಯುವ ನೀರಿನ ಪರಿಸ್ಥಿತಿ ಹೇಗಿದೆ ಅಂತ. ನೀರು ಮನುಷ್ಯನಿಗೆ ಜೀವಿಸಲು ಅತಿ ಅಗತ್ಯವಾಗಿ ಬೇಕಾದ ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದು. ನೀರಿಲ್ಲದೆ ಮನುಷ್ಯನ ಜೀವನ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹಾಗಂತ ಎಲ್ಲ ನೀರುಗಳಿಂದ ಮನುಷ್ಯ ಬದುಕಲು ಸಾಧ್ಯವಾಗುತ್ತದೆ ಅಂತ ಹೇಳಲು ಸಾಧ್ಯವಿಲ್ಲ. ಇಂದು ನೀರು ಎಂಬುದು ಅಮೃತದಷ್ಟೇ ವಿಷವೂ ಆಗಿ ಮಾರ್ಪಟ್ಟಿದೆ. ಕಡಲ ನಗರಿ ಎಂದೇ ಕರೆಯಲ್ಪಡುವ ಮಂಗಳೂರಿನಲ್ಲಿ ನೀರಿಗೆ ಬರವಿಲ್ಲ ಅನ್ನೋದು ಆಡುಮಾತು. ಬರೋಬ್ಬರಿ 100 ವರ್ಷಗಳ ಹಿಂದೆ, ಅಂದರೆ 1913ರಲ್ಲಿ ಬರ ಬಂದದ್ದು ಬಿಟ್ಟರೆ ಮಂಗಳೂರು ಜನತೆ ನೀರಿನ ಸಮಸ್ಯೆ ಅಷ್ಟಾಗಿ ಅನುಭವಿಸಿದವರಲ್ಲ. ಅದಕ್ಕೆ ಮಂಗಳೂರು ನಗರಕ್ಕೆ ಅಭಿಮುಖವಾಗಿ ಹರಿಯುವ ನೇತ್ರಾವತಿ, ಗುರುಪುರ ನದಿಗಳ ಕೊಡುಗೆಯಿಂದಲೇ ಅಂತ ಹೇಳಬಹುದು. ಕಡಲನಗರಿ ಮಂಗಳೂರು ಭಾಗದಲ್ಲಿ ಅರಬ್ಬಿ ಸಮುದ್ರಕ್ಕೆ ಹರಿಯುವ ನೀರನ್ನು ಬಂಟ್ವಾಳದ ತುಂಬೆಯಲ್ಲಿ ತಡೆದು ಮಂಗಳೂರಿಗೆ ನೀರುಣಿಸುವ ಕಾರ್ಯ ಮಂಗಳೂರು ಮಹಾನಗರ ಪಾಲಿಕೆ ಮಾಡುತ್ತಿದೆ. ಅದೇ ರೀತಿ ಮಂಗಳೂರಿನಲ್ಲಿ ಅಗಾಧ ಸಂಖ್ಯೆಯಲ್ಲಿ ಬಾವಿಗಳಿದೆ, ಹಲವು ಬೋರ್ವೆಲ್ಗಳಿದೆ. ಇವೆಲ್ಲವುಗಳ ನೀರಿನಿಂದ ಮಂಗಳೂರು ಜನತೆ ಕುಡಿಯುವ ನೀರನ್ನು ಬಳಸಿಕೊಳ್ಳುತ್ತಿದ್ದಾರೆ.
ಮನುಷ್ಯನಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಲ್ಲಿ ಅತ್ಯಮೂಲ್ಯ ಮತ್ತು ಅತಿ ಅಗತ್ಯವಾದಂಥ ಒಂದು ಮೂಲಭೂತ ಅವಶ್ಯಕತೆ ಕೂಡ ಆಗಿದೆ. ಯಾವುದೇ ನಗರಗಳು ಬೆಳೀತಾ ಇದ್ದ ಹಾಗೆ ಅಥವಾ ಮೊದಲಾಗಿ ಗಮನಿಸಬೇಕಾದಂತೂ ಕುಡಿಯುವ ನೀರಿನ ಬಗ್ಗೆ. ನಾವು ಹೊರದೇಶಗಳಲ್ಲಿ ಅಲ್ಲಿ ನದಿಗಳು ಹರಿಯುವುದಿಲ್ಲ ಅಥವಾ ವಿಪರೀತ ಮಳೆ ಕೂಡ ಬರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಸಮುದ್ರದ ನೀರನ್ನು ಪರಿಶುದ್ಧ ಮಾಡಿ ಅಲ್ಲಿ ಕುಡಿಯಲು ಯೋಗ್ಯವನ್ನೇ ಕೊಡಲಾಗ್ತದೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಡ್ರೈನೇಜ್ ನೀರನ್ನು ಮತ್ತೆ ಪ್ಯೂರಿಫಿಕೇಷನ್ ಮಾಡಿ ಅದನ್ನು ಸಂಸ್ಕರಣೆ ಮಾಡಿ ಅದನ್ನು ಕೂಡ ಬಳಕೆಯುಕ್ತ ನೀರನ್ನಾಗಿ ಉಪಯೋಗಿಸಲಾಗ್ತದೆ ಅನ್ನೋದನ್ನು ನಾವು ಕೇಳಿದ್ದೇವೆ. ಕೇಳಿದ್ದು ಮಾತ್ರ ಅಲ್ಲ, ಇದು ಸತ್ಯ ಕೂಡ. ಆದರೆ ಮಂಗಳೂರಿನಂಥ ನಗರದಲ್ಲಿ ಹೇರಳವಾಗಿ ನೀರು ಸಿಗ್ತದೆ, ವಿಪರೀತ ಮಳೆ ಬರ್ತದೆ, ಒಂದು ವರ್ಷಕ್ಕೆ 4,000 ಮಿಲಿಮೀಟರ್ನಷ್ಟು ಇಲ್ಲಿ ಮಳೆ ಬೀಳ್ತದೆ. ಆದರೂ ಕೂಡ ಕುಡಿಯುವ ನೀರಿಗಾಗಿ ಇಲ್ಲಿ ಹಾಹಾಕಾರ ಇದೆ. ಅಂದರೆ ಪರಿಶುದ್ಧವಾದಂಥ ನೀರು, ಕುಡಿಯಲು ಯೋಗ್ಯವಾದಂಥ ನೀರು ಸಿಗ್ತಾ ಇಲ್ಲ ಅನ್ನೋದು. ಬಹಳ ಮುಖ್ಯವಾಗಿ ಪಶ್ಚಿಮ ಘಟ್ಟದಿಂದ ಹರಿಯುವಂಥ ನೇತ್ರಾವತಿ ನೀರು ಅಥವಾ ಇನ್ನಿತರ ಬಹಳ ಹೊಳೆಗಳು, ನದಿಗಳು ಇಲ್ಲಿ ಹರಿತಾ ಇರ್ತವೆ. ಅದು ಉಡುಪಿ ಮತ್ತು ಮಂಗಳೂರು ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೆ ತುಂಬ ಹೊಳೆಗಳು ಸಮುದ್ರಾಭಿಮುಖವಾಗಿ ಅದು ಹರಿತಾ ಬರ್ತದೆ. ಇದನ್ನು ಕುಡಿಯಲು ಯೋಗ್ಯವಾಗಿ ಪರಿಷ್ಕರಣೆ ಮಾಡೋದು ಏನು ಕಷ್ಟದ ಕೆಲಸ ಅಲ್ಲ. ಯಾಕಂತ ಹೇಳಿದ್ರೆ ಸಮುದ್ರದ ನೀರನ್ನು ಕುಡಿಯಲು ಯೋಗ್ಯವಾಗಿ ನಾವು ಪರಿಷ್ಕರಣೆ ಮಾಡಬೇಕಾದ್ರೆ ತುಂಬ ಖರ್ಚು ಮಾಡಬೇಕಾಗ್ತದೆ. ಅದು ಕೋಟಿಗಟ್ಟಲೆ, 1000 ಕೋಟಿಯಷ್ಟು ಖರ್ಚುಗಳನ್ನು ಮಾಡಬೇಕಾಗ್ತದೆ. ಅಷ್ಟು ಹಣ ನಮ್ಮ ಸರ್ಕಾರದ ಕೈಯಲ್ಲಿಲ್ಲ. ಹಾಗಾಗಿ ಬಹಳ ಅತ್ಯಲ್ಪವಾದಂಥ ಒಂದು ಹಣವನ್ನು ನಾವು ಇವತ್ತು ಏನು ವೆಂಟೆಡ್ ಡ್ಯಾಮ್ ಕಟ್ಟುವುದರ ಮೂಲಕ ಒಂದು ಸಣ್ಣ ಮಟ್ಟದಲ್ಲಿ ಪರಿಷ್ಕರಣೆ ಮಾಡಿಕೊಂಡು ಕುಡಿಯಲು ಯೋಗ್ಯವನ್ನಾಗಿ ಪರಿವರ್ತಿಸಬಹುದಾಗಿದೆ. ಅಂತಹ ಒಂದು ಎಲ್ಲ ರೀತಿಯ ಅವಶ್ಯಕತೆಗಳು ಇದ್ರೂ ಕೂಡ ಮಂಗಳೂರು ನಗರದಲ್ಲಿ ಜನರಿಗೆ ಕೊಡುವಂಥ ಕುಡಿಯುವ ನೀರು ಕುಡಿಯಲು ಯೋಗ್ಯವಾಗಿದೆ, ಅದು ಪರಿಶುದ್ಧವಾಗಿದೆ ಅನ್ನೋದರ ಬಗೆಗೆ ಬೆಳಕು ಚೆಲ್ಲುವಂಥ ಈ ಕಾರ್ಯಕ್ರಮ. ಮಂಗಳೂರು ಜನತೆ ಕುಡಿಯುವ ನೀರು ಅದೆಷ್ಟು ಪರಿಶುದ್ಧ ಎಂಬುದೆಷ್ಟು ಸತ್ಯ? ಈ ಒಂದು ಪ್ರಶ್ನೆಗೆ ಉತ್ತರ ಹುಡುಕುವ ಕೆಲಸವನ್ನ ನಿಮ್ಮ ಸ್ಪಂದನ ವಾಹಿನಿ ಮಾಡಿದೆ. ಮಲೇರಿಯಾ ಮತ್ತು ಡೆಂಗಿ ಎಲ್ಲ ಶುರುವಾಗಲಿಕ್ಕೆ ಚಾನ್ಸ್ ಉಂಟು. ಸ್ಪಂದನ ವಾಹಿನಿ ಕುಡಿಯುವ ನೀರು ಎಷ್ಟು ಪರಿಶುದ್ಧ ಎಂದು ಮಾಡಿದ ತನಿಖಾ ವರದಿ ನಿಮ್ಮೆಲ್ಲರನ್ನು ಬೆಚ್ಚಿ ಬೀಳಿಸುವಂತಿದೆ. ಈ ವರದಿ ನೋಡಿದರೆ ನೀವೇ ದಂಗಾಗಿ ಹೋಗುತ್ತೀರಾ. ಅಂತಹ ಆತಂಕಕಾರಿ ವರದಿಯೊಂದನ್ನು ನಿಮಗೆ ತೋರಿಸ್ತೇವೆ ನೋಡಿ. ಮಂಗಳೂರು ಕುಡಿಯುವ ನೀರು ಎಷ್ಟು ಪರಿಶುದ್ಧ ಎಂಬ ಪ್ರಶ್ನೆಗಳನ್ನ ಹಾಕಿಕೊಂಡ ನಾವು ಇದನ್ನು ಕಂಡುಹಿಡಿಯಲು ಕಾರ್ಯಾಚರಣೆಗಿಳಿದೆವು. ಮಂಗಳೂರಿನ ವಿವಿಧೆಡೆ ನೀರಿನ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ಸರ್ಕಾರದಿಂದ ಮಾನ್ಯತೆ ಪಡೆದ ಪ್ರಯೋಗಾಲಯದಿಂದ ಪರೀಕ್ಷಿಸಲಾಯಿತು. ಈ ಪ್ರಯೋಗಾಲಯದಲ್ಲಿ ನೀರಿನ ಪರಿಶುದ್ಧತೆ ಬಗ್ಗೆ ಬಂದ ರಿಪೋರ್ಟ್ ನಮ್ಮನ್ನು ಬೆಚ್ಚಿ ಬೀಳಿಸಿದೆ. ಮೊದಲಿಗೆ ನಮ್ಮ ಕಾರ್ಯಾಚರಣೆಯ ಭಾಗವನ್ನು ನಾವು ನಿಮಗೆ ತೋರಿಸ್ತೇವೆ. ನಮ್ಮ ತಂಡ ಆರಂಭದಲ್ಲಿ ಕದ್ರಿ ಪರಿಸರವನ್ನ ಈ ಪರೀಕ್ಷೆಗೆ ಆಯ್ಕೆ ಮಾಡಿಕೊಂಡಿತು. ಮಂಗಳೂರು ನಗರಕ್ಕೆ ಒದಗಿಸಲಾಗ್ತಾ ಇರುವಂಥ ಕುಡಿಯುವ ನೀರು ಪರಿಶುದ್ಧವೇ ಅಥವಾ ಕುಡಿಯಲು ಯೋಗ್ಯವೇ ಅನ್ನೋದನ್ನು ಪರೀಕ್ಷೆ ಮಾಡಲಿಕ್ಕಾಗಿ ನಾವು ಮಂಗಳೂರು ನಗರದ ವಿವಿಧ ಬಡಾವಣೆಗಳಿಗೆ ಈಗ ಹೊರಟಿದ್ದೇವೆ. ಇದೀಗ ನಾನು ನಿಂತಿರುವಂಥದ್ದು ಮಂಗಳೂರಿನ ಪ್ರತಿಷ್ಠಿತ ಬಡಾವಣೆ ಆಗಿರುವಂಥ ಕದ್ರಿ ಬಡಾವಣೆಯಲ್ಲಿ. ನೋಡೋಣ ಇಲ್ಲಿಯ ಕುಡಿಯುವ ನೀರು ಹೇಗಿದೆ. ಒಂದು 100 ml ನೀರನ್ನು ಇಲ್ಲಿಂದ ಪಡ್ಕೊಳ್ಳೋಣ. ಮಂಗಳೂರಿನ ಕದ್ರಿ ಪ್ರತಿಷ್ಠಿತ ಬಡಾವಣೆಗಳಲ್ಲೊಂದು. ಶ್ರೀ ಮಂಜುನಾಥನ ಸನ್ನಿಧಾನವಿರುವ ಕದ್ರಿಯಲ್ಲಿ ನಮ್ಮ ಪ್ರಭಾವಿ ಶಾಸಕರು, ಸಂಸದರು, ಹಿರಿಯ ಅಧಿಕಾರಿಗಳು ವಾಸವಿದ್ದಾರೆ. ಕದ್ರಿ ಕ್ಷೇತ್ರಕ್ಕೆಂದೇ ಊರ ಪರ ಊರ ಸಾವಿರಾರು ಮಂದಿ ಈ ಪ್ರದೇಶಕ್ಕೆ ಬರುತ್ತಲೇ ಇರ್ತಾರೆ. ಮಂಗಳೂರು ನಗರದ ಪ್ರಮುಖ ವಾರ್ಡ್ ಆಗಿರುವ ಕದ್ರಿಯಲ್ಲಿನ ನೀರು ಹೇಗಿರುತ್ತೆ ಎಂಬ ನಮ್ಮ ಕುತೂಹಲಕ್ಕೆ ಈ ಪ್ರದೇಶದ ನೀರಿನ ಸ್ಯಾಂಪಲ್ ಅನ್ನು ನಾವು ಆಯ್ದುಕೊಂಡೆವು. ಮಂಗಳೂರು ಮಹಾನಗರ ಪಾಲಿಕೆ ಮಂಗಳೂರು ನಗರಕ್ಕೆ ಸರಬರಾಜು ಮಾಡುತ್ತಿರುವ ನೀರಿನ ಪರಿಶುದ್ಧತೆ ಎಷ್ಟಿದೆ ಎಂಬುದನ್ನು ಪರಿಶೀಲಿಸಲು ಕದ್ರಿ ಬಡಾವಣೆಯಿಂದಲೇ ನೀರಿನ ಸ್ಯಾಂಪಲ್ ಅನ್ನು ತೆಗೆದುಕೊಳ್ಳಲಾಯಿತು. ನಂತರ ನಮ್ಮ ತಂಡ ತೆರಳಿದ್ದು ಮಂಗಳೂರಿನ ಪಂಪ್ವೆಲ್ ಮತ್ತು ಕಂಕನಾಡಿ ಮಧ್ಯೆ ಇರುವ ಪ್ರದೇಶಕ್ಕೆ. ಇದು ಮಂಗಳೂರಿನ ಕಂಕನಾಡಿಯಿಂದ ಪಂಪ್ವೆಲ್ಗೆ ಹೋಗುವ ರಸ್ತೆಯ ಬದಿಯಲ್ಲಿ ಅಕ್ಕಪಕ್ಕದಲ್ಲಿ ಪರಿಶಿಷ್ಟ ಜಾತಿ ಪಂಗಡದವರು, ಆ ಸಮುದಾಯದವರು ವಾಸಿಸ್ತಾ ಇರುವಂಥ ಒಂದು ಪ್ರದೇಶಗಳನ್ನು ಕೂಡ ಇಲ್ಲಿ ಕೂಡಿದೆ.
ಬಹಳ ಮುಖ್ಯವಾಗಿ ಅಬ್ದುಲ್ ನಜೀರ್ ಸಾಬ್ ಅವರು ರಾಜ್ಯದ ನೀರಾವರಿ ಸಚಿವರಾಗಿದ್ದ ಸಂದರ್ಭದಲ್ಲಿ ಇಡೀ ರಾಜ್ಯದೆಲ್ಲೆಡೆ ಬೋರ್ವೆಲ್ಗಳನ್ನು ತೋಡಿಸಿದರು. ಆ ಸಂದರ್ಭದಲ್ಲಿ ಕುಡಿಯುವ ಆಹಾಕಾರಕ್ಕೆ ಒಂದು ಒಳ್ಳೆಯ ಪರಿಹಾರವನ್ನು ಕೂಡ ಅವತ್ತಿನ ರಾಜ್ಯ ಸರ್ಕಾರ ಒದಗಿಸಿಕೊಟ್ಟಿತ್ತು. ಆ ಸಂದರ್ಭದಲ್ಲಿ ತೋಡಿದಂಥ ಬೋರ್ವೆಲ್ ಏನು ಸಿಸ್ಟಮ್ ಏನಿದೆ, ಆ ಪದ್ಧತಿ ಏನಿದೆ, ಅದು ಇವತ್ತಿಗೂ ಕೂಡ ಇಲ್ಲಿದೆ. ಇಲ್ಲಿ ನೀವು ಕಾಣ್ತಾ ಇರುವಂಥ ಬೋರ್ವೆಲ್ ಏನಿದೆ, ಇಲ್ಲಿಯ ನೀರನ್ನು ಕೂಡ ನಾವು ಪರೀಕ್ಷೆ ಮಾಡಬೇಕಾಗಿದೆ. ಈ ಬೋರ್ವೆಲ್ ನೀರು ಹೇಗಿದೆ, ಅದು ಕುಡಿಯಲು ಯೋಗ್ಯವೇ, ಪರಿಶುದ್ಧವೇ ಅನ್ನೋದನ್ನು ಪರೀಕ್ಷೆ ಮಾಡಲಿಕ್ಕಾಗಿ ಇಲ್ಲಿಯ ನೀರನ್ನು ಕೂಡ ನಾವೀಗ ತೆಗೆದುಕೊಳ್ತಾ ಇದ್ದೇವೆ. ಮಂಗಳೂರಿನ ಈ ಪ್ರದೇಶದಲ್ಲಿ ನಾವು ಬೋರ್ವೆಲ್ನ ನೀರು ಎಷ್ಟು ಪರಿಶುದ್ಧವಾಗಿದೆ ಎಂದು ತಿಳಿದುಕೊಳ್ಳಲು ಪ್ರಯತ್ನಿಸಿದೆವು. ದಲಿತ ಸಮುದಾಯವಿರುವ ಈ ಪ್ರದೇಶದಲ್ಲಿರುವ ಬೋರ್ವೆಲ್ನ ನೀರು ಎಷ್ಟು ಪರಿಶುದ್ಧ ಎಂಬುದಕ್ಕೆ ನಾವು ಈ ಬೋರ್ವೆಲ್ನ ನೀರಿನ ಸ್ಯಾಂಪಲ್ ಅನ್ನು ಪಡೆದುಕೊಂಡೆವು. ಈ ಬೋರ್ವೆಲ್ ಅನ್ನು ಇಲ್ಲಿನ ಜನರಿಗೋಸ್ಕರ ಸರ್ಕಾರವೇ ನಿರ್ಮಿಸಿದ ಬೋರ್ವೆಲ್. ಬೋರ್ವೆಲ್ ನೀರು ಶುದ್ಧವಾಗಿರುತ್ತದೆ ಎಂಬ ಮಾತಿದ್ದು ಮಂಗಳೂರಿನಲ್ಲಿ ಇದು ನಿಜವೇ ಎಂಬುದು ನಮ್ಮ ಕುತೂಹಲದಿಂದ ಈ ನೀರಿನ ಸ್ಯಾಂಪಲ್ ಅನ್ನು ಸಂಗ್ರಹಿಸಲಾಯಿತು. ಕದ್ರಿಯಲ್ಲಿ ನಳ್ಳಿ ನೀರು ಮತ್ತು ಪಂಪ್ವೆಲ್ ಕಂಕನಾಡಿ ನಡುವೆ ಬೋರ್ವೆಲ್ ನೀರು ಸಂಗ್ರಹಿಸಿದ ನಾವು ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನೀರು ಎಷ್ಟು ಪರಿಶುದ್ಧವಾಗಿದೆ ಎಂಬ ಪ್ರಯೋಗಕ್ಕಿಳಿದೆವು. ಮಂಗಳೂರಿನ ಪ್ರತಿಷ್ಠಿತ ಪ್ರದೇಶವಾಗಿರುವ ಕದ್ರಿಯಲ್ಲಿ ಅಲ್ಲಿನ ಏನು ಮಹಾನಗರ ಪಾಲಿಕೆ ಒಂದು ಮಹಾನಗರ ಪಾಲಿಕೆಯ ನಳ್ಳಿಯ ಮೂಲಕ ಅದು ಆ ನೀರನ್ನು ಕೂಡ ರಿಟೇಕ್ ಮಂಗಳೂರಿನ ಪ್ರತಿಷ್ಠಿತ ಪ್ರದೇಶವಾಗಿರುವ ಕದ್ರಿಯ ಅಲ್ಲಿಯ ನಳ್ಳಿಯ ನೀರನ್ನು ಕೂಡ ನಾವು ಸಂಗ್ರಹಿಸಿದ್ದೇವೆ. ಆ ನಂತರದಲ್ಲಿ ನಾವು ಮಂಗಳೂರಿನ ಪಂಪ್ವೆಲ್ನಿಂದ ಕಂಕನಾಡಿ ನಡುವಿನ ಬೋರ್ವೆಲ್ ನೀರನ್ನು ಕೂಡ ತೆಗೆದುಕೊಂಡಿದ್ದೇವೆ. ಇದೀಗ ನಾನು ಬಂದು ನಿಂತಿರುವಂಥದ್ದು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ಇರುವಂಥ ಒಂದು ಕ್ಯಾಂಟೀನ್ ಒಂದರ ಮುಂದೆ. ಕ್ಯಾಂಟೀನ್ಗಳಲ್ಲಿ, ರಸ್ತೆ ಬದಿಗಳಲ್ಲಿರುವಂಥ ಕ್ಯಾಂಟೀನ್ಗಳಲ್ಲಿ ಒದಗಿಸಲಾಗಿರುವಂಥ ನೀರು ಕುಡಿಯಲು ಯೋಗ್ಯವೇ, ಈ ನೀರು ಹೇಗಿದೆ ಅನ್ನೋದನ್ನು ನಾವು ಪರಿಶೀಲಿಸಬೇಕಾಗಿದೆ. ನೋಡೋಣ ಈ ಕ್ಯಾಂಟೀನ್ನ ನೀರು ಹೇಗಿದೆ. ಮಂಗಳೂರಿನಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಯ ಹಲವೆಡೆ ಸಣ್ಣ ಸಣ್ಣ ಕ್ಯಾಂಟೀನ್ಗಳಿದೆ. ಈ ಸಣ್ಣ ಸಣ್ಣ ಕ್ಯಾಂಟೀನ್ಗಳಲ್ಲಿ ಜನಸಾಮಾನ್ಯರು ತಿಂಡಿ ತಿನಿಸುಗಳನ್ನು ಸೇವಿಸಲು ಬರುತ್ತಾರೆ. ಹೊರ ಪ್ರದೇಶಗಳಿಂದ ದೂರ ಪ್ರಯಾಣ ಮಾಡುವವರು ಇಂತಹ ಕ್ಯಾಂಟೀನ್ಗಳಿಂದಲೇ ಆಹಾರ ಸೇವಿಸುತ್ತಾರೆ. ಇಂತಹ ಕ್ಯಾಂಟೀನ್ಗಳಲ್ಲಿ ಕುಡಿಯುವ ನೀರು ಎಷ್ಟು ಪರಿಶುದ್ಧ ಎಂಬ ಪ್ರಶ್ನೆಯನ್ನಿಟ್ಟುಕೊಂಡು ನಾವು ಈ ಪ್ರದೇಶದಿಂದ ನೀರಿನ ಸ್ಯಾಂಪಲ್ ಅನ್ನು ಸಂಗ್ರಹಿಸಿದೆವು. ಮಂಗಳೂರಿನಲ್ಲಿ ಬಳಸಲಾಗುವ ನಳ್ಳಿ ನೀರು, ಬೋರ್ವೆಲ್ ನೀರು ಮತ್ತು ಕ್ಯಾಂಟೀನ್ಗಳಲ್ಲಿ ಬಳಸಲಾಗುವ ನೀರು ಸಂಗ್ರಹಿಸಿದ ನಾವು ನಂತರ ಬಾವಿ ನೀರಿನ ಸ್ಯಾಂಪಲ್ ಸಂಗ್ರಹಿಸಲು ಹೊರಟೆವು. ಮಂಗಳೂರಿನ ಪ್ರತಿಷ್ಠಿತ ಕಾರ್ಶೆಟ್ ಡೊಂಗರ್ಕೇರಿ ಬಡಾವಣೆಯಲ್ಲಿ ಈಗ ನಾವಿದ್ದೇವೆ. ಬಹಳ ಮುಖ್ಯವಾಗಿ ಪುಣ್ಯಕ್ಷೇತ್ರಗಳು ಮತ್ತು ದೇವಸ್ಥಾನಗಳನ್ನು ಒಳಗೊಂಡಿರುವಂಥ ಪ್ರದೇಶ ಕೂಡ ಹೌದು. ಇಲ್ಲಿ ಬಾವಿ ನೀರನ್ನು ಬಳಸಿಕೊಳ್ತಾ ಇದ್ದಾರೆ. ಬಾವಿ ನೀರು ಬಹಳ ಪರಿಶುದ್ಧವಾದದ್ದು ಮತ್ತು ಕುಡಿಯಲು ಯೋಗ್ಯವಾದಂಥ ನೀರು ಅನ್ನುವ ನಂಬಿಕೆ ನಮ್ಮಲ್ಲಿದೆ. ಹಿಂದೆ ಬಾವಿ ನೀರುಗಳನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಬಳಕೆ ಮಾಡಿದ್ವಿ. ಯಾವಾಗ ನಳ್ಳಿ ನೀರು ಬಂತು ಆ ನಂತರದಿಂದ ನಾವು ಈಗ ಬಾವಿ ನೀರು ಸ್ವಲ್ಪ ಕಡಿಮೆ ಮಾಡಿದ್ದೇವೆ. ಈ ಪ್ರದೇಶದ ಬಾವಿ ನೀರು ಹೇಗಿದೆ, ಪರಿಶುದ್ಧವಾಗಿದೆ, ಕುಡಿಯಲು ಯೋಗ್ಯವಾಗಿದೆ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಇದಕ್ಕಾಗಿ ನಾವು ಆಯ್ದುಕೊಂಡದ್ದು ಡೊಂಗರಕೇರಿಯಲ್ಲಿರುವ ಬಾವಿ ನೀರನ್ನು. ಮಂಗಳೂರಿನಲ್ಲಿಯೇ ಅತಿ ಹೆಚ್ಚು ದೇವಸ್ಥಾನಗಳಿರುವ ಈ ಪ್ರದೇಶದಲ್ಲಿರುವ ನೀರನ್ನು ನಾವು ಆಯ್ದುಕೊಂಡೆವು. ಪವಿತ್ರ ಕ್ಷೇತ್ರಗಳ ಪ್ರದೇಶದಲ್ಲಿರುವ ಈ ನೀರು ಎಷ್ಟು ಪರಿಶುದ್ಧ ಎಂಬುದು ನಮ್ಮ ಕುತೂಹಲವಾಗಿತ್ತು. ಮಂಗಳೂರಿನ ಬಾವಿ ನೀರು, ನಳ್ಳಿ ನೀರು, ಬೋರ್ವೆಲ್ ನೀರು ಸಂಗ್ರಹದ ನಂತರ ನಾವು ತೆರಳಿದ್ದು ಬೆಂದೂರ್ವೆಲ್ಗೆ. ಮಂಗಳೂರು ನಗರಕ್ಕೆ ನೀರನ್ನು ಶುದ್ಧೀಕರಿಸಿ ಒದಗಿಸಲಾಗ್ತಾ ಇರುವಂಥ ಟ್ರೀಟ್ಮೆಂಟ್ ಪ್ಲಾಂಟ್ ಇದು ಬೆಂದೂರ್ವೆಲ್ನಲ್ಲಿದೆ. ಇಲ್ಲಿದ್ದೇವೆ ನಾವು. ತುಂಬೆಯಲ್ಲಿ ನೇತ್ರಾವತಿ ನದಿಯಿಂದ ತುಂಬೆ ವೆಂಟೆಡ್ ಡ್ಯಾಮ್ನಿಂದ ನೇರವಾಗಿ ಇಲ್ಲಿಗೆ ಬರ್ತದೆ. ಇಲ್ಲಿ ನೀರು ಟ್ರೀಟ್ಮೆಂಟ್ ಆಗಿ ಶುದ್ಧೀಕರಿಸಿಕೊಂಡು ನಗರದ ಎಲ್ಲ ಭಾಗಗಳಿಗೂ ಹೋಗ್ತದೆ. ನೋಡೋಣ ಈ ಟ್ರೀಟ್ಮೆಂಟ್ನಲ್ಲಿ ಇಲ್ಲಿಯ ನೀರನ್ನು ಕೂಡ ತೆಗೆದುಕೊಳ್ಳೋಣ. ಇಲ್ಲಿಯ ನೀರು ಹೇಗಿದೆ ಅಂತ ನಾವು ಪರೀಕ್ಷೆ ಮಾಡಬೇಕಾಗಿದೆ. ಇಲ್ಲಿಯ ನೀರನ್ನು ತೆಗೆದುಕೊಂಡು ನಾವು ಲ್ಯಾಬ್ಗೆ ಕೊಡಬೇಕಾಗಿದೆ. ಮಂಗಳೂರು ಮಹಾನಗರ ಪಾಲಿಕೆಯು ಮಂಗಳೂರು ಜನತೆಗೆ ಒದಗಿಸುತ್ತಿರುವ ಕುಡಿಯುವ ನೀರು ಮೊದಲು ಬರುವುದೇ ಈ ಪ್ರದೇಶಕ್ಕೆ. ಈ ಕೇಂದ್ರಕ್ಕೆ ಬರುವ ನೀರು ಎಷ್ಟು ಪರಿಶುದ್ಧ ಎಂಬುದು ನಮ್ಮ ಪ್ರಶ್ನೆಯಾಗಿತ್ತು. ಯಾಕೆಂದರೆ ಮಂಗಳೂರು ನಗರದ ಎಲ್ಲೆಡೆ ಹೋಗುವ ನೀರು ಈ ಪ್ರದೇಶದಿಂದಲೇ ಬರಬೇಕು. ಈ ಹಿನ್ನೆಲೆಯಲ್ಲಿ ಈ ನೀರಿನ ಸ್ಯಾಂಪಲ್ ಅನ್ನು ನಾವು ಸಂಗ್ರಹಿಸಿದೆವು. ಮಂಗಳೂರಿನ ವಿವಿಧೆಡೆಗಳಲ್ಲಿ ಸಂಗ್ರಹಿಸಿದಂಥ ನೀರನ್ನು ನಾವೀಗ ಇಲ್ಲಿ ಮಂಗಳೂರಿನ ಫಿಶರೀಸ್ ಕಾಲೇಜಿನಲ್ಲಿ ಇರುವಂಥ ಯುನೆಸ್ಕೋ ಸೆಂಟರ್ನಲ್ಲಿ ಟೆಸ್ಟಿಂಗ್ ಆಗಿ ಕೊಡ್ತಾ ಇದ್ದೇವೆ, ಲ್ಯಾಬ್ ಟೆಸ್ಟಿಂಗ್ ಆಗಿ ಕೊಡ್ತಾ ಇದ್ದೇವೆ. ಈ ಒಂದು ಕಾಲೇಜಿನಲ್ಲಿ ಇರುವಂಥ ಈ ಸೆಂಟರ್ ಏನಿದೆ ಇದು ಮಂಗಳೂರು ಮಾತ್ರವಲ್ಲ, ದೇಶದ ವಿವಿಧ ಕಡೆಗಳಲ್ಲಿ ವಿವಿಧ ಪ್ರಕಾರಗಳ ಟೆಸ್ಟಿಂಗ್ ಸೆಂಟರ್ ಕೂಡ ಆಗಿದೆ. ವಿವಿಧ ಪ್ರಕಾರಗಳದ್ದು ನೀರು ಮಾತ್ರ ಅಲ್ಲ, ಬೇರೆ ಬೇರೆ ಟೆಸ್ಟಿಂಗ್ಗಳು ಕೂಡ ಇಲ್ಲಿ ನಡೀತಾ ಇರ್ತದೆ. ಅಂತಹ ಒಂದು ಮಹತ್ವದ ಒಂದು ಯುನೆಸ್ಕೋ ಸೆಂಟರ್ ಇದು. ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಪಡೆದಂಥ ಒಂದು ಲ್ಯಾಬ್ ಕೂಡ ಆಗಿದೆ. ಇಲ್ಲಿ ನೀರನ್ನು ನಾವು ಟೆಸ್ಟಿಂಗ್ ಆಗಿ ಕೊಡಬೇಕಾಗಿದೆ. ಕುಡಿಯುವ ನೀರು ಎಷ್ಟು ಪರಿಶುದ್ಧ,
ಮಂಗಳೂರಿನ ನೀರು ಎಷ್ಟು ಪರಿಶುದ್ಧ ಎಂಬ ನಮ್ಮ ಪ್ರಶ್ನೆಗೆ ಮಂಗಳೂರಿನ ನಾವು ನೀರು ಸಂಗ್ರಹಿಸಿದೆವು. ಇದರಲ್ಲಿ ಬಾವಿ ನೀರು ಇದೆ, ನಳ್ಳಿ ನೀರು ಇದೆ, ಬೋರ್ವೆಲ್ ನೀರು ಇದೆ. ಇವೆಲ್ಲವುಗಳ ನೀರು ಎಷ್ಟು ಪರಿಶುದ್ಧ ಎಂಬುದಕ್ಕೆ ನಮಗೆ ಉತ್ತರ ಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಈವರೆಗೆ ನಾವು ಸಂಗ್ರಹಿಸಿದ ನೀರನ್ನು ಪ್ರಯೋಗಾಲಯಕ್ಕೆ ನೀಡಿದೆವು. ನೀರಿನ ಪರಿಶುದ್ಧತೆ ಬಗ್ಗೆ ಪ್ರಯೋಗಾಲಯದಿಂದ ಬರುವ ವರದಿ ಏನೆಂಬುದು ನಮ್ಮ ಕುತೂಹಲವಾಗಿತ್ತು. ಎಸ್, ಇದು ಸ್ಪಂದನ ವಾಹಿನಿ ಮಾಡಿರುವಂಥ ರಿಯಾಲಿಟಿ ಚೆಕ್. ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವಂಥ ಹಲವಾರು ಕಡೆಯಲ್ಲಿ ಹೋಗಿ ನೀರಿನ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿದ್ದೇವೆ. ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ಅದನ್ನು ಪ್ರಯೋಗಾಲಯಕ್ಕೆ ಕೊಟ್ಟದ್ದು ಕೂಡ ಆಗಿದೆ. ಪ್ರಯೋಗಾಲಯದಿಂದ ಯಾವ ರೀತಿಯ ರಿಪೋರ್ಟ್ ಬರ್ತದೆ ಅನ್ನುವಂಥದ್ದು ನಿಮಗೂ ಕುತೂಹಲ ಇರ್ತದೆ. ಆದರೆ ಆ ರಿಪೋರ್ಟನ್ನು ತೋರಿಸ್ತೀನಿ. ಬಹಳ ಆಘಾತಕಾರಿಯಾದಂಥ ರಿಪೋರ್ಟ್ ನಿಮ್ಮ ಮುಂದೆ ಬರಲಿಕ್ಕಿದೆ. ಆದರೆ ಅದಕ್ಕಿಂತ ಮೊದಲು ಒಂದು ಪುಟ್ಟ ಬ್ರೇಕನ್ನು ತೆಗೆದುಕೊಳ್ತೇನೆ. ಬ್ರೇಕ್ನ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ.